ಇವತ್ತು ಈ ಒಂದು ಗೊಂದು ಯಾಕೆಂತ ಹೇಳಿದರೆ ನೋಡಿ, NRC ಕಾನೂನು ಇವತ್ತು ದೇಶ ಇಲ್ಲ ಅಂತ ಹೇಳ್ತಾರೆ. ಇದು ಬಂದರೂ ಕೂಡ ಜಾತಿ ಧರ್ಮ ಎರಡೇ, ಶ್ರೀಮಂತರು ಮತ್ತು ಬಡವರು. ಬಡವರಿಗೆ ಎಲ್ಲ ಜಾತಿಯ ಬಡವರಲ್ಲಿ ಕಷ್ಟ ಆಗ್ತದೆ. ಕೆಲವೊಂದು ಮನೆಯಲ್ಲಿ ನಾನು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಕಿನ್ಯಾಗ ಮೀಂಪ್ಲಿಗೆ ಹೋಗಿದ್ದೇನೆ. ಬಹುಶಃ ನೀವಲ್ಲಿ ಒಮ್ಮೆ ಹೋಗಬೇಕು, ಪತ್ರಕರ್ತರು. ಅಲ್ಲಿ ಒಂದು ತಾಯಿ ಪಾಪ, ಆ ತಾಯಿಗೆ ಬೇರೆ ಯಾರು ಕೂಡ ಇಲ್ಲ, ಒಂದು ಸಣ್ಣ ಗುಡಿಸಲಲ್ಲಿದ್ದಾರೆ. ಇವರು ಆ ಮನೆ ಕೊಡ್ತಾ ಅಂತೇಳಿ ಪಂಚಾಯತನ್ನು ಕೊಟ್ಟು ಅವ್ರು ಫೌಂಡೇಶನ್ ಹಾಕಿದ್ದಾರೆ. ಇವರು ರಾಜ್ಯ ಸರ್ಕಾರ ದುಡ್ಡು ಬಿಡುಗಡೆ ಮಾಡಲಿಲ್ಲ. ಬೇರೆಯವರು ಬೇಡಿ ಕಟ್ಕೊಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಹಣ ಬಿಡುಗಡೆ ಆಗೋದಿಲ್ಲ. ಅವ್ರದನ್ನು ನನ್ನನ್ನು ಕರ್ಕೊಂಡು ಹೋಗಿ ತೋರಿಸಿದಾಗ ನಾನು ಕೇಳಿದೆ, ಅಲ್ಲಿ ಪಂಚಾಯತ್ ಸದಸ್ಯರಾಗಿರುವಂಥ ಆಶಲತಾ ಅವರಿದ್ದರು, ನಮ್ಮ ಹಮೀದ್ ಅವರಿದ್ದರು, ಬೇರೆ ನಮ್ಮ ಫಾರೂಕ್ ಅವರಿದ್ದರು. ನಾನು ಕೇಳಿದೆ, ಅಮ್ಮ ನಿಮ್ಮ ಹತ್ರ ಮನೆ ವಿಚಾರ ಎಲ್ಲ ಆದನಂತ ಕೇಳಿದೆ, ನಿಮ್ಮಲ್ಲಿ ಸರ್ಟಿಫಿಕೇಟ್ ಉಂಟಾ? ಇಜ್ಜಮ್ಮ ಹೆಂಗೆ ಗೊತ್ತೇವು ಸರ್ಟಿಫಿಕೇಟು? ಏನೋ ಇಲ್ಲದಾಗಲ ಸರ್ಟಿಫಿಕೇಟ್ ಉಂಟಾ? ಇಜ್ಜಮ್ಮ ಹೆಂಕಲಿತ್ತು ತುಂಬ ಬಂಟವಾಳ ಹೆಂಗಿದ್ದೆ. ನಾಳೆ ಬಂದರೆ ಈ ತಾಯಿಯನ್ನು ರಕ್ಷಣೆ ಮಾಡೋರು ಯಾರು? ತಾಯಿಯನ್ನು ವಿದೇಶ, ಅವ್ರ ಮೂಲ ನಿವಾಸಿಗಳಲ್ವಾ ಇಲ್ಲಿ? ಅವ್ರು ಯಾಕೆ ಈ ದೇಶದ ಹುಟ್ಟಿದ ನಂತರ ಅವ್ರು ಯಾಕೆ ಕಷ್ಟಪಡಬೇಕು ನಾನು ಈ ದೇಶದವರು ಅಂತ ಹೇಳಿಕೊಳ್ಳಿಕ್ಕೆ? ಇವತ್ತು ತಚ್ಚಾನಿಯ ತಲಪಾಡಿ ತಚ್ಚಾನಿಯ ಒಂದು ದಲಿತೊಂದು ಕುಟುಂಬ ಇದೆ. ಅಲ್ಲಿ ನಾನು ಅವತ್ತು ಮನೆಯವ್ರು ತೀರಿ ಹೋದಾಗ ಹೋಗಿದ್ದೇನೆ. ಒಂದು ತಾಯಿ ಮತ್ತು 2 ಮಕ್ಕಳು. ಅದು ಯಾವ ಸರ್ಟಿಫಿಕೇಟು ಇಲ್ಲ. ನಾನು ಇವರು ಎಲ್ಲಿಂದ ತರಬೇಕು? ನಮ್ಮದೊಂದು 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಮಿಸ್ ಆದರೆ ನಮಗೆ 6 ತಿಂಗಳು ಬೇಕು ಅದನ್ನು ಕಂಪ್ಲೇಂಟ್ ಕೊಟ್ಟು ಯೂನಿವರ್ಸಿಟಿ ಅಂತ ತಂದು ಇವತ್ತು ಮಾಡಲಿಕ್ಕೆ. ಒಂದು ಮುಸ್ಲಿಂ ತಾಯಿ ಮತ್ತು ಒಂದು ಮಗಳು ಅಂಗವಿಕಲೆ, ಅವ್ರಿಗೆ ಯಾವ ಸರ್ಟಿಫಿಕೇಟ್ ಕೂಡ ಇವತ್ತಿಲ್ಲ. ಇದು ಎಲ್ಲ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅವರು ನಾನು ಈ ದೇಶದ ಹುಟ್ಟಿದಂತ ತೋರಿಸಿಕೊಳ್ಳಿಕ್ಕೆ ಅವರು ಕಷ್ಟಪಡಬೇಕಂತ ಪರಿಸ್ಥಿತಿ. ಆದ ಕಾರಣ ಈ ಒಂದು ಪ್ರತಿಭಟನೆ ಆಂದೋಲನ ಅದು ಯಾವುದೇ ಪಕ್ಷದ ವಿರುದ್ಧ ಅಲ್ಲದು. ಈ ಒಂದು ಪ್ರತಿಭಟನೆ ಅಲ್ಲಲ್ಲಿ ನಡೀತದೆ ಅಲ್ಲ, ಅದು BJP ಪಕ್ಷದ ವಿರುದ್ಧ ಮಾಡುವಂಥ ಪ್ರತಿಭಟನೆ ಅಲ್ಲ. ಅದು ಯಾವುದೇ ಒಂದು ಧರ್ಮಕ್ಕೆ ಅನ್ಯಾಯ ಆಗುವಂಥ ಒಂದು ಪ್ರತಿಭಟನೆ ಮಾಡುವಂಥ ವಿಚಾರ ಇವತ್ತು ಅಲ್ಲ. ಅದು ಯಾವುದೊಂದು ಪಕ್ಷದ ಪರವಾಗಿ ಮಾಡುವಂಥ ಪ್ರತಿಭಟನೆ ಕೂಡ ಅಲ್ಲ. ಈ ಪ್ರತಿಭಟನೆ BR ಅಂಬೇಡ್ಕರ್ನ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿಯ ಭಾರತದ ಕನಸು ಏನಿದೆಯಾ ಆ ಕನಸನ್ನು ಛಿದ್ರ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾರಲ್ಲ, ಅದಕ್ಕೆ ನಡೆಯುವಂಥ ಜನ ಆಂದೋಲನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಕೆಲಸ ಇವತ್ತು ಆಗ್ತಾಯಿದೆ. ಆದರೆ ಅದನ್ನು ಇವರು ವ್ಯಕ್ತಿವಾಗಿ ತೆಕ್ಕೊಂಡು ಇವರು ಕೂಡ ಹೋಗುವಂಥದ್ದು ಕೈ ಬಿಡಬೇಕು. ಯಾಕೆ ಇವತ್ತು ಗೊಂದಲ ಅಂತ ಹೇಳಿದರೆ, ಇವತ್ತು ಪಾಪ ಅಂಗನವಾಡಿ ಕಾರ್ಯಕರ್ತರು ಬೇರೆ ಬೇರೆ ಕೆಲಸಗಳಿಗೆ ಮನೆ ಹೋದಾಗ ಮನೆಯವರಿಗೆ ಇವತ್ತು ಟೆನ್ಷನ್ ಯಾಕೆ ಬಂದಿದ್ದಾರೆ ಅಂತೇಳಿ ಎಂದು ಯಾರು ಕೂಡ ನಂಬದಂಥ ಪರಿಸ್ಥಿತಿ ಈಗ ಇದೆ. ಆಶಾ ಕಾರ್ಯಕರ್ತರು ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಮನೆ ಹೋಗುವಂಥಲ್ಲಿ ಅವ್ರಿಗೊಂದು ಮನೆ ಮಾಡಿ ಹೋದಾಗ ಟೆನ್ಷನ್. ಇವತ್ತು ಚುನಾವಣೆ ಮಿಂಚಿನ ನೋಂದಣಿಗೆ ಇವತ್ತು ನಾವು BLOs ಹೋಗ್ತಾರೆ, ಆವಾಗ ಯಾರು ಕೂಡ ಸಹಕಾರ ಇವತ್ತು ಕೊಡ್ತಾ ಇಲ್ಲ. ಆದ ಕಾರಣ ನಾನು ಎಲ್ಲ ಜನರಿಗೆ ಹೇಳಿದಿಷ್ಟೇ, ಗಡಿಬಿಡಿಯನ್ನು ಕೂಡ ಮಾಡಬೇಡಿ. ಯಾರು ಕೂಡ ಬಂದರೆ ಯಾರೆಲ್ಲ ನಮ್ಮ ಸ್ಥಳೀಯ ಆಶಾ ಕಾರ್ಯಕರ್ತರಲ್ಲಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ಇನ್ನಿತರ ಯಾರು ಈ ಒಂದು ಕಾಲಘಟ್ಟದಲ್ಲಿ ಅವರ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಜನಸಾಮಾನ್ಯ ಎಲ್ಲ ಕೂಡ ಸಹಕಾರ ಕೊಡಬೇಕು. ಮತ್ತು ಆ ಹೋಗುವಂಥ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗೆ ಮಾಹಿತಿ ಕೊಟ್ಟು ಯಾಕೆ ಅವರು ಬರ್ತಿದ್ದಾರೆ ಎಂಬ ಸ್ಪಷ್ಟತೆಯನ್ನು ಕೊಟ್ಟಾಗ ಜನರಿಗೊಂದು ವಿಶ್ವಾಸ ಇವತ್ತು ಬರ್ತದೆ. ಮತ್ತು ಯಾರು ಕೂಡ ಸೈನ್ ಹಾಕೋ ಮುಂಚೆ ಒಮ್ಮೆ ಓದಿದರೆ ಗೊತ್ತಾಗ್ತದೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ, ಅಂಗನವಾಡಿಗೆ ಸಂಬಂಧಪಟ್ಟದ್ದ. ಇನ್ನೊಂದು ಒಂದು ಅವರು ಅದನ್ನು ಓದಬೇಕು. ಅವರಿಗೆ ಓದಲಿಕ್ಕೆ ಗೊತ್ತಿಲ್ಲದಿದ್ದರೆ ಪಕ್ಕದ ಯಾರನ್ನು ಕರ್ಕೊಂಡು ಅದನ್ನು ಓದಿಸಿ ಬಹುಶಃ ಆ ಕೆಲಸ ಏನೋ ಇವತ್ತು ಆಗಬೇಕಾ ನಮ್ಮ ಆಶಾ ಕಾರ್ಯಕರ್ತರಲ್ಲಿ, ಅಂಗನವಾಡಿ ಕಾರ್ಯಕರ್ತರಲ್ಲಿ, ಓಟ್ ಸೇರ್ಪಡೆ ಇರಲಿ, ರೇಷನ್ ಕಾರ್ಡ್ಗೆ EKY ಇದನ್ನೆಲ್ಲ ಕೂಡ ಹೋಗುವಂಥ ವಿಚಾರ. ಸೊ ಈ ಎಲ್ಲ ಕೂಡ ಗೊಂದಲದಲ್ಲಿದ್ದಾಗ ಈ ಗೊಂದಲ ತಿರುಗೊಳಿಸಲಿಕ್ಕೆ ಎಲ್ಲ ಪಕ್ಷಗಳು ಅದಕ್ಕೆ ಸಂಪೂರ್ಣವಾದ ಮುತುವರ್ಜಿ ವಹಿಸಬೇಕು. ಆಡಳಿತ ಪಕ್ಷಕ್ಕೆ ವಿಶೇಷವಾದ ಜವಾಬ್ದಾರಿ ಇದೆ. ನಾವಿವತ್ತು ಪ್ರತಿಪಕ್ಷ ಆದರೂ ಕೂಡ ನಾವಿವತ್ತು ಮನೆಗೆ ಹೋಗಿ ಇವರೆಲ್ಲ ವಿಚಾರ ಹೇಳಬೇಕು ಇಚ್ಛೆ ನಮಗಿದ್ದು ನಮ್ಮೆಲ್ಲ ಯೋಜನೆ ಇದ್ದರೂ ಕೂಡ ನಾವು ಕೂಡ ಈ ಗೊಂದಲ ಬೇಡ ಅಂತೇಳಿ ನಾವು ಬಹಳ ಸಮಾಧಾನದಿಂದ ಒಂದು ಉತ್ತಮ ಶಾಂತ ರೀತಿ ಬರೋದು ವಿಚಾರ ಆಗಲಿ. ಇಲ್ಲಿ ಯಾರು ಕೂಡ ವೈರಿಗಳಲ್ಲ, ಎಲ್ಲರೂ ಕೂಡ ಇಲ್ಲಿ ಮಿತ್ರರೇ, ಒಬ್ಬರಿಗೊಬ್ಬರು ನೋಡಿಕೊಂಡು ಬೇರೆ ಕೂತರೆ ಚೆನ್ನಾಗಿ ಮಾತಾಡೋರೆ. ಕೇಂದ್ರ ಸರ್ಕಾರ ಒಂದು ಕಾನೂನು ತಂದದಕ್ಕೆ ನಾವ್ಯಾಕೆ ಇಲ್ಲಿ ವೈರಿಗಳಾಗಬೇಕು? ನಾವ್ಯಾಕೆ ಪರಸ್ಪರ ದ್ವೇಷಿಸುವಂಥ ಕೆಲಸ ಮಾಡಬೇಕು? ನ್ಯಾಯವಾಗಿ ನಷ್ಟಗಳು ಬಂದ ವಿಚಾರ ಆಗಬೇಕು. ಆದ ಕಾರಣ ಇವತ್ತು ಎಲ್ಲ ನಮ್ಮ
ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸರ್ವ ಪಕ್ಷಕ್ಕೂ ಕೂಡ ಸಹಕಾರ ಕೊಡಬೇಕು, ಯಾವುದೇ ಗೊಂದಲ ಇರಬಾರ್ದು. ಇದರಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ಕ್ಲಾರಿಟಿ ಕೊಡಬೇಕು. NRC ನಿಜವಾಗಿ ಇವತ್ತು ನಾನು ನೋಡ್ತಾ ಇದ್ದೇನೆ, ಕಾಂಗ್ರೆಸ್ ಮಾಡೋದು, ಕಾಂಗ್ರೆಸ್ಗೆ ತೊಂದರೆ, ಬೇರೆ ಯಾರಿಗೂ ತೊಂದರೆ ಇಲ್ಲ ಅಂತೇಳಿ ಮತ್ತು ದೇಶ ಪ್ರೇಮ ಇಲ್ಲ ಅಂತೇಳಿ ಮಾತು ಅನುಭವಿಸಿ BJP ಯವರು ಆಡ್ತಾರೆ. ನಾನಿವತ್ತು ನಿಮ್ಮ ಮುಖಾಂತರ ಕೇಳುವಂಥದ್ದು, ಕಾಂಗ್ರೆಸ್ಸಿಗೆ ಬಗ್ಗೆ ಇವ್ರ ಬಗ್ಗೆ ಟೀಕೆ ಇವ್ರಿಗೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೆದರಿಕೆ ಇನ್ನೂ ಕೂಡ ಇವತ್ತು ಹೋಗಲಿಲ್ಲ. ಯಾಕಂತೇಳಿದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಂತ ಬಂದವ್ರಿಗೆ ಈಗ ಗೊತ್ತಾಗಿದೆ, ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ, ಇಡೀ ದೇಶದಲ್ಲಿ BJP ಮುಕ್ತ ಭಾರತ ಇವತ್ತು ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಇನ್ನೂ ಕೂಡ ಕಾಂಗ್ರೆಸ್ನ ಭಯ. ಅದಕ್ಕಾಗಿ ಇವತ್ತು ಜನರ ಮೇಲೆ ಕಾಂಗ್ರೆಸ್ ಮೇಲೆ ಗುಬ್ಬಬೇಕು ಪ್ರಯತ್ನ ಮಾಡ್ತಾರೆ. ನಾನು ಕೇಳ್ತೇನೆ ಇವರಿಗೆ, ಗೋವಾದಲ್ಲಿ ಯಾವ ಸರ್ಕಾರ ಇದೆ? ಅವ್ರು ಯಾಕೆ ಅಲ್ಲಿ ಹೋಗ್ತಾ ಇಲ್ಲ? ಗೋವಾದಲ್ಲಿ, ಬಿಹಾರದಲ್ಲಿ BJP ಸರ್ಕಾರದಿದೆ, ಯಾಕೆ ಅವರಲ್ಲಿ ಹೋಗ್ತಾ ಇಲ್ಲ? ಒರಿಸ್ಸಾದಲ್ಲಿ BJP ಸರ್ಕಾರ ಇದೆ, ಯಾಕೆ ಅವರಲ್ಲಿ ಹೋಗ್ತಾ ಇಲ್ಲ? ತೆಲಂಗಾಣದಲ್ಲಿ BJP ಬೆಂಬಲಿತ ಸರ್ಕಾರ ಇದೆ, ಯಾಕೆ ಅವರು ಹೋಗ್ತಾ ಇಲ್ಲ? ಆಂಧ್ರದಲ್ಲಿ BJP ಬೆಂಬಲಿತ ಸರ್ಕಾರ ಇದೆ, ಯಾಕೆ ಅವರು ಒಪ್ತಾ ಇಲ್ಲ? ಅರೆ ಆಗ ಅವ್ರಿಗೆ ದೇಶ ಪ್ರೇಮ ಉಂಟಾ? ಅವರು ಒಪ್ಪುವುದಿಲ್ಲ. ಅಲ್ಲಿ ಏನು ಕಾಂಗ್ರೆಸ್ ಇದೆ ಅಧಿಕಾರದಲ್ಲಿ, ಅಲ್ಲಿ ಹೇಗೆ ಅವ್ರು ಮಾತಾಡೋದಿಲ್ಲ? ಸೊ ಇವರಿಗೂ ನಿಜವಾಗಿ ಇವ್ರಿಗೆ ದೇಶ ಪ್ರೇಮ ಬಗ್ಗೆ ಇವರಿದ್ದರೆ ಅಲ್ಲಿ ಇವರು ಜೊತೆಗೂಡಿ ಅಧಿಕಾರ ನಡೆಸ್ತಾ ಇದ್ದಾರಲ್ಲ, ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ಮತ್ತು ನಮ್ಮ ಗೋವಾದಲ್ಲಿ ಅಧಿಕಾರ ಬಿಟ್ಟು ಬರಲಿ ಕೆಳಗಡೆ ನೋಡು. ನಿಜವಾಗಿ ದೇಶ ಪ್ರೇಮ ಇದ್ದರೆ ಅಲ್ಲಿ ಅಧಿಕಾರ ಬಿಟ್ಟು ಬರಲಿ, ಆವಾಗ ನಮಗೆ ಅದನ್ನು ಏನೋ ಇವ್ರಿಗೆ ಇದೆ ಅಂತೇಳಿ. ಇವತ್ತು ಅಧಿಕಾರಕ್ಕೆ ಬೇಕಾಗಿ ಕಾಶ್ಮೀರದ PDP ಜೊತೆ 1.5 ವರ್ಷ ಇವತ್ತು ಅಧಿಕಾರ ನಡೆಸಿದವರು ತಮ್ಮ ರಾಜ್ಯಕ್ಕೆ ಅಧಿಕಾರಕ್ಕೆ ಯಾವ ಹಂತಕ್ಕೆ ಹೋಗೋದು ಸಾಧ್ಯವಿದೆ ಅಂತ ತೋರಿಸಿಕೊಟ್ಟವರು BJP ಅವರು. ತನ್ನ ಅಧಿಕಾರ ಉಳಿಸಲಿಕ್ಕೋಸ್ಕರ ಕಾಂಗ್ರೆಸ್ ಜೈಲಲ್ಲಿ ಆಗಿದ್ದ ಭಯೋತ್ಪಾದಕರನ್ನು ಫ್ಲೈಟಲ್ಲಿ ಬಿಟ್ಟು ಬಂದವರು BJP ಅವರು ಯಾವುದು ಕೂಡ ಇವತ್ತು ಮಾಡಲಿಕ್ಕೆ ಸಾಧ್ಯ ತೋರಿಸಿಕೊಟ್ಟವರು. ಪಾಕಿಸ್ತಾನದ ಪ್ರಧಾನಿಯ ಮೊಮ್ಮಗಳ ಬರ್ತ್ಡೇ ಕರೆಯದಾಗಿ ಊಟ ಮಾಡಿ ಬಂದ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಇವರ ಸ್ವಂತಕ್ಕಾಗಿ ಯಾವ ಹಂತಕ್ಕೆ ಕೂಡ ಹೋಗಲಿಕ್ಕೆ ಸಾಧ್ಯ ಇದೆ, ಈ ದೇಶವನ್ನು ಯಾವುದೇ ಮಾತ್ರ ಕೂಡ ಇವನು ಉಪಯೋಗ ಮಾಡಲಿಕ್ಕೆ ತಯಾರಿದ್ದಾರೆ ಅಂತ ಬಹುಶಃ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇನ್ನು ಇವರದ್ದು ಮಾತಾಡಿದರೆ ರಾಜದ್ರೋಹ, ದೇಶದ್ರೋಹ ಮಾತಾಡಿದರೆ ಈ ದೇಶದಲ್ಲಿ ಯಾರು ದೇಶ ಪ್ರೇಮಿಗಳು ಮತ್ತು ಯಾರು ದೇಶ ದ್ರೋಹಿಗಳು ಅಂತ BJP ಅವರು ಕಾರ್ಯಕರ್ತ ತಿಳಿಸಬೇಕಾ? ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ರಾಜದ್ರೋಹ ಆಗ್ತೇವ? ಒಂದು ರಾಜದ್ರೋಹ ಕೇಸ್ ಆಗಬೇಕಾದ್ರೆ ಅದರ ಬಗ್ಗೆ ಲೀಗಲ್ ಒಪಿನಿಯನ್ ತೆಕ್ಕೊಂಡು ಚರ್ಚೆ ಮಾಡಿ ಆಗಿದೆಯಾ ಇಲ್ವ ಅಂತೇಳಿ ಚರ್ಚೆ ಆಗಬೇಕು. ಯಾವ ರೀತಿ ಒತ್ತಡ ಆಗ್ತಾರೆ ಇವರು? ನನ್ನ ವಿರುದ್ಧ ಒಬ್ಬ ಕಾರ್ಯದರ್ಶಿ ಬರೆದು ಕೊಟ್ಟಂತೇಳಿ ತಕ್ಷಣ ಇವರು ಕೇಸ್ ಆಗೋದಾದರೆ ಜನಸಾಮಾನ್ಯ ವಿಚಾರ ಏನು? ನಾನು ಅವತ್ತು ಏನಂತ ಮಾತಾಡಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ. ನಾನು ಮಾತಾಡಿದ್ದೇನು, ಇವತ್ತು ಇಷ್ಟೊಂದು ಭವ್ಯವಾದ ಭಾರತ ಅಷ್ಟು ಸುಂದರವಾಗಿತ್ತು, ಎಲ್ಲ ಕೂಡ ಸಮಸ್ಯೆ ಬಗೆಹರಿದಿತ್ತು, ಚರ್ಚೆ ಮಾಡದೆ ಗೊಂದಲ ತಂದಂಥ ಯೋಜನೆ ಮತ್ತು ಕಾನೂನಿಂದ ಇವತ್ತು ಉತ್ತರ ಕರ್ನಾಟಕ ದೇಶದಲ್ಲಿ ಅಸ್ಸಾಂ, ತ್ರಿಪುರ, ಮಿಜೋರಾಂನಲ್ಲಿ ಇವತ್ತು ಬೆಂಕಿ ಉರಿಯುವಂಥ ಪರಿಸ್ಥಿತಿ ಇವತ್ತು ಆಗ್ತಿದೆ. ಆ ಪರಿಸ್ಥಿತಿಯಲ್ಲಿ ಆಗಬಾರ್ದು, ನೇರವಾಗಿ ಇಲ್ಲಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಹೇಳಬಾರ್ದು ಅಂತ ಹೇಳಿಕೊಂಡು ಏನು ಜನರ ಭಾವನೆಗಳನ್ನಿತ್ತ ನಾನೊಬ್ಬ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರದ ಗಮನಕ್ಕೆ ತರೋದು ತಪ್ಪ? ಅದು ನಮಗೆ ಅಷ್ಟು ಹೇಳಲಿಕ್ಕೆ ಅವಕಾಶ ಇಲ್ವಾ? ಪ್ರತಿನಿಧಿ ಆಗಿದ್ದುಕೊಂಡು ನಾವು ಯಾವುದೇ ಒಂದು ಪರವಾಗಿ ನಾವು ಮಾತಾಡಿದ್ದೇವೆ? ನನ್ನ ರಾಜ್ಯಕ್ಕೆ ಇತಿಹಾಸದಲ್ಲಿ ನನ್ನ ಮನೆಗೆ ಭಾಳಷ್ಟು ಜನ ಬಂದಿದ್ದಾರೆ, ಎಲ್ಲ ವರ್ಗದವರು ಕೂಡ ಬಂದಿದ್ದಾರೆ. ನಾನು ಇಷ್ಟರವರೆಗೆ ನೀವು ಯಾವ ಜಾತಿ, ಯಾವ ಪಕ್ಷ, ಯಾವ ಏರಿಯಾ ಅಂತ ನಾನು ಇಷ್ಟರವರೆಗೆ ಕೇಳಲಿಲ್ಲ. ನಿಮ್ಮ ಹೆಸರೇನಂತ ಕೂಡ ನಾವು ಕೇಳಲಿಲ್ಲ. ನಾವು ಕೇಳಿದ್ದೇನು, ನಿಮ್ಮ ಕಷ್ಟ ಏನು, ನಿಮ್ಮ ವಿಚಾರ ಏನು, ಕೆಲಸ ಆಗ್ತದೆ ಇಲ್ಲಾಂದರೆ ಇಲ್ಲ, ಮುಗೀತು. ಆದರೆ ಒಂದು ಯೋಜನೆ ಬಂದಾಗ, ಒಂದು ಕಾನೂನು ಬಂದಾಗ ಒಂದು ವರ್ಗಕ್ಕೆ ಅನ್ಯಾಯ ಆಗ್ತದೆ, ಒಂದು ವರ್ಗಕ್ಕೆ ತೊಂದರೆ ಆಗ್ತದೆ, BR ಅಂಬೇಡ್ಕರ್ ಬರೆದಂಥ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳಿದಾಗ ಅವರ ಪರವಾಗಿ ನಿಂತು ಮಾತಾಡೋದು ನನ್ನ ಹಕ್ಕಲ್ವಾ? ಅದನ್ನು ಜವಾಬ್ದಾರಿ ಪ್ರತಿನಿಧಿಯಾಗಿ ನಾನು ಮಾತಾಡಲೇಬೇಕಲ್ಲ. ಇವತ್ತು ಈ ವರ್ಗಕ್ಕೆ ತೊಂದರೆ ಆಗ್ತದೆ ಅನ್ನೋ ಭಯ ಇದೆ. ನಾಳೆ ದಲಿತರಿಗೆ ಹಾಗೂ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದರೆ ಆಗ ನಾನು ಅವರ ಪರವಾಗಿ ಮಾತಾಡಬೇಕು. ನಾಳೆ ಮಹಿಳೆಯರಿಗೆ ಮತ್ತೊಂದು ಹಕ್ಕಿಲ್ಲ ಅಂತ ತರ್ಬೋದು, ಆಗ ಮಹಿಳೆಯರ ಪರವಾಗಿ ಮಾತಾಡಬೇಕು. ನಾಳೆ ಹಿಂದುಳಿದ ವರ್ಗದವರಿಗೆ ಇವತ್ತು ಮಾತಾಡಬೇಕು. ಸೊ ಯಾವ ಪರವಾಗಿ ಇವತ್ತು ಯಾರ ವಿರುದ್ಧವಾಗಿ ಇವತ್ತು ಕಾನೂನು ಮತ್ತು ಯೋಜನೆ ಬರ್ತದ ಸಂವಿಧಾನಕ್ಕೆ ವಿರುದ್ಧವಾಗಿ, ಆಗ ಮಾತಾಡೋ ಪ್ರತಿಯೊಬ್ಬರ ಹಕ್ಕು. ಅದನ್ನು ಇವತ್ತು ತುರುಚಿ ಇವತ್ತು ಹೇಳುವಂಥ ವಿಚಾರ ಏನು?
ಆದ ಕಾರಣ ಬಹುಶಃ ನಮ್ಮ ಜನರಿಗೆ ನಮ್ಮ ಮೇಲಿನ ವಿಚಾರ ಬಹುಶಃ ಚೆನ್ನಾಗಿ ಗೊತ್ತಿದೆ. ಈ ಬರೀ ನಿಮ್ಮ ಈ ರಾಜ್ಯಕ್ಕೆ ಓಟ್ ಲೆಕ್ಕಾಚಾರ ಎಲ್ಲ ವಿಚಾರ ಮಾಡೋದು ಬೇಡ. ಈ ಊರಿನವ್ರು ಶಾಂತ ರೀತಿಯಿಂದ ಇರಲಿಕ್ಕೆ ಎಲ್ಲ ಪಕ್ಷದವರು, ಅದು ಕಾಂಗ್ರೆಸ್ BJP ಎಲ್ಲರೂ ಕೂಡ ಸಹಕಾರ ಕೊಡೋದು ಕೆಲಸ ಇವತ್ತು ಆಗಬೇಕು. ಮತ್ತು ಈ ರಾಜ್ಯದ ಗೃಹ ಸಚಿವ ಮುಖ್ಯಮಂತ್ರಿಗಳು NRC ಜಾರಿ ಆಗ್ತದಾ ಇಲ್ವಾ ಒಂದು ಸ್ಪಷ್ಟತೆ ಕೊಡಲಿ. ಅಲ್ಲ, ಇಲ್ಲದ್ರೆ ಇಲ್ಲ, ಮುಗೀತು. ಆಗೋದಾದರೆ ಯಾವಾಗ ಆಗ್ತದೆ, ಕಾನೂನೇನು, ಇದು ಏನು ಸರ್ಟಿಫಿಕೇಟು, ಯಾರು ಅಧಿಕಾರಿ, ಅದು ರೂಲ್ಸನ್ನು ಫ್ರೇಮ್ ಮಾಡಲಿಲ್ಲ, ಅದು ಕೂಡ ಇಲ್ಲಲ್ಲ. ಬರೇ ಗಾಳಿಯಲ್ಲಿ ಏನೋ ಒಂದು ಹೇಳಿಬಿಟ್ಟು ಇಡೀ ಈಗ ಸುತ್ತಾಡ್ಸಲ್ಲ ಗೌಜಿಗ. ಯಾರು ಜವಾಬ್ದಾರಿ ಇದ್ದಾಗ ನಾಳೆ ಹೆಚ್ಚು ಕಮ್ಮಿ ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್? ಎಲ್ಲ ಸೃಷ್ಟಿಸಿ ಮತ್ತು ಇವರು ಬೇರೆ ವಿಚಾರ ಹಾಕೋ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಪಕ್ಷದವರಿಗೆ ಮತ್ತು BJP ಅದನ್ನು ನಾವು ಕೈ ಬಿಡಬೇಕು. ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಎಲ್ಲ ಶಾಂತಿ ನಮಗೆ ಮುಖ್ಯವಾದಂಥ ವಿಚಾರ. ತೊಕ್ಕೋಡು ಪ್ರದೇಶ ಉಳ್ಳಾಲ ಅತ್ಯಂತ ಅಭಿವೃದ್ಧಿ ಆಗುವಂಥ ಪ್ರವಾಸೋದ್ಯಮ, ಭಾಳಷ್ಟು ಜನ ಬರುವವರು ಬಲ ಅತ್ಯಂತ ಉತ್ತಮ ಹೆಸರು ತಂದು ಎಲ್ಲರೂ ಕೂಡ ನಿರ್ಭಯವಾಗಿ ಪ್ರೀತಿಯಿಂದ ಬಂದು ಹೋಗುವಂಥ ವಾತಾವರಣ ನಿರ್ಮಾಣ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಹೇಳಲಿಕ್ಕೆ ನಾನು ಬಯಸಿ. ಪಕ್ಷದಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರ ಇರ್ತದೆ. ಅಲ್ಲಿನ ಜನಪ್ರತಿನಿಧಿಗಳು ಚುನಾವಣೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಭರವಸೆ ಬರ್ತಾರೆ. ನಂತರ ಅವರು ಅವರ ಕೆಲಸ ಮಾಡದಿದ್ದರೆ ಅದು ಅಲ್ಲಿನ ಪಂಚಾಯತ್ ಪ್ರತಿನಿಧಿಗಳು ಆಡಳಿತ ವೈಫಲ್ಯ ಅಲ್ವಾ? ನೋಡಿ, ಅವರಿಗೆ ಪಂಚಾಯತ್ನವ್ರು ಇವತ್ತು ಬೆಳಿಗ್ಗೆ ನಾನು ಹೋಗಿದೆಯಲ್ಲ, ಆ ಪಂಚಾಯತ್ನೊಳಗೆ ಪಂಚಾಯತ್ ರಿಲೀಸ್ ಮಾಡಿದೆ. ಸರ್ಕಾರ ಕಳಿಸಿ ಎಷ್ಟು ಪಟ್ಟಿ ಕೊಡಿ ಅಂತೇಳಿ ಇವರು ಸಿಲೆಕ್ಟ್ ಮಾಡಿ ಪಂಚಾಯತ್ನವ್ರು ಪಾಪ ಹೆಸರು ಅಲ್ಲಿ ಕಳಿಸಿದ್ದಾರೆ. ಅದನ್ನು ನಂಬಿ ಅವರೇ ಹೇಳ್ತಾರೆ, ನೀವು ಫೌಂಡೇಶನ್ ಹಾಕಿದ ನಂತರ GPS ಮಾಡಿ ಅಂತೇಳಿ. ಇವರು ಫೌಂಡೇಶನ್ ಮಾಡಿ GPS ಆಗಿದ್ದಾರೆ. ಅವರಲ್ಲಿ ದುಡ್ಡು ಕಳಿಸ್ಬೇಕಲ್ಲ. ಆರ್ಥಿಕವಾದ ಒಂದು ದಿವಾಳಿತನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತಿದೆ. ಇವರು ಹೇಗೆ ದೇಶದ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಪಡಿಸಬೇಕು ಆಲೋಚನೆ ಇಲ್ಲ, ಭಾವನಾತ್ಮಕ ಗೊಂದಲ. ಸೊ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಯೋಜನೆ ಇರುವಂಥದ್ದು. ಇದಕ್ಕೆ ಇವತ್ತು ನಮ್ಮ ಕ್ಷೇತ್ರ ಎಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಸಲ್ಯಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಜಿಲ್ಲಾ ತಾಲೂಕು ಅದಕ್ಕೆ ಪ್ರಮುಖವಾಗಿ ಕಾರಣಕರ್ತರು. ಇದರಲ್ಲಿ ನೀವು ಬೇರೆ ಗ್ರಾಮಕ್ಕೆ ಹೋದಾಗ ನಮ್ಮ ಅತ್ಯಂತ ಇವತ್ತು ಕಡಿಮೆ ಸಮಸ್ಯೆಗಳಿದೆ. ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಇವತ್ತು ಇದ್ದಾರೆ. ನಾನು ನಿಮ್ಗೆ ಏನು ಹೇಳ್ಕಂತ ಹೇಳಿದರೆ, ಸೊ ಬರೀ ನಮಗೆ ಪ್ರತಿಪಕ್ಷದ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜನವಿರೋಧಿ ಮತ್ತು ಈ ರೀತಿ ಗೊಂದಲವಾದ ಸೃಷ್ಟಿ ಸಂದರ್ಭದಲ್ಲಿ ಪ್ರತಿಪಕ್ಷಕ್ಕೆ, ಕಾಂಗ್ರೆಸ್ಗೆ ಮಾತ್ರ ಜವಾಬ್ದಾರಿ ಅಲ್ಲ, ನಿಮಗೆ ಪತ್ರಕರ್ತರಿಗೆ ಕೂಡ ಭಾಳಷ್ಟು ಜವಾಬ್ದಾರಿ ಇದೆ. ಯು ಆರ್ ದಿ ಥರ್ಡ್ ಐ, ನೀವು ಮೂರನೇ ಕಣ್ಣಾಗಿದ್ದೀರಿ. ಸತ್ಯಾಂಶ ನೀವು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಜನರ ಗೊಂದಲವನ್ನು ದೂರ ಮಾಡಬೇಕು. ನಮ್ಮದೇ ತಪ್ಪಾದ ನೀವು ತಿದ್ದುವಂಥ ಕೆಲಸ ಮಾಡಬೇಕು. ಅದನ್ನು ನೀವು ಇಲ್ಲಿ ಮಾಡಬೇಕು ಅಂತ ನಾವು ಹೇಳುವಂಥದ್ದು. ಇದರ ಬಗ್ಗೆ ಈ ಒಂದು ಯೋಜನೆ ಬರಲಿಲ್ಲ, ಬಂದರೆ ಯಾರಿಗೆಲ್ಲ ನೀವೊಂದು ರೌಂಡ್ ಹೋಗಿ ಒಂದು ಗ್ರಾಮದಲ್ಲಿ ಒಂದು ಇಂಥ ಮನೆ ಕೇಳಿ, ಮತ್ತು ಸರ್ಟಿಫಿಕೇಟ್ ಏನಾದರೂ ಉಂಟ ಕೇಳಿ. ಅವರಿಗೆ ಇಂಥ ಕಾನೂನೇ ಬಂದದ್ದು ಗೊತ್ತಿಲ್ಲ. ಯಾಕೆ ಅವ್ರ ಪಾಪ TV ಇಲ್ಲ, ಅವ್ರು ಪೇಪರ್ ಓದಿ ಕೂಡ ಅವ್ರಿಗೆ ಗೊತ್ತಿಲ್ಲ. TV ನೋಡಿದವರು, ಪೇಪರ್ ಓದಿ ಗೊತ್ತವರು, TV ಅಂಥವ್ರ ಪರವಾಗಿ ನಾವು ಹೋರಾಟ ಮಾಡಬೇಕು. ಅವರು ಸಂಕಷ್ಟದಲ್ಲಿ ಸಿಲುಕುವಂಥ ಪರಿಸ್ಥಿತಿ, ಕಷ್ಟದಲ್ಲಿ ಸಿಲುಕುವಂಥ ಪರಿಸ್ಥಿತಿ. ಯಾಕೆ ಅವರು ಮೂಲ ನಿವಾಸಿಗಳು ಬರೀ ಅವರು ಅನಕ್ಷರಸ್ಥರು, ಬಡವರು ಅಂತ ಹೇಳಿಕೊಂಡು ಅವರಿಗೆ ಯಾಕೆ ನಾವು ಕಷ್ಟದಲ್ಲಿ ತರಬೇಕು? ಒಂದೇ ಉದ್ದೇಶದಿಂದ ಅವ್ರು ಬಡವರು ಅಂತ ಹೇಳಿಯಾ, ಅವ್ರಿಗೆ ಶಿಕ್ಷಣ ಇಲ್ಲ ಅಂತ ಹೇಳಿಯಾ, ಅಥವಾ ತಂದೆ ತಾಯಿಯವರು ಕಲೀಲಿಲ್ಲ ಅಂತ ಹೇಳಿಕೊಂಡು ಈ ಶಿಕ್ಷೆ ಅವರಿಗೆ ನಾವು ಈ ದೇಶದಲ್ಲಿ ಕೊಡುವಂಥದ್ದು. ಅವರಿಗೆ ನೆಮ್ಮದಿಯ ಜೀವನ ಕೊಡೋ ಬದಲು ಅವ್ರಿಗೆ ನಾವು ಶಿಕ್ಷೆ ಕೊಡ್ತಾ ಇದ್ದೇವೆ. ಇದಾಗಬಾರ್ದು ಅಂತ ಹೇಳುವಂಥದ್ದು ಈ ಕಾನೂನಿನಿಂದ. ಇನ್ನೊಂದು ಗೊಂದಲ, ನಂದನ್ ನೀಲಕಣಿ ಅವರು ಆಧಾರ್ ಕಾರ್ಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಈಗ ಅದು ಬೆಳಕಿಗೆ ಬರ್ತಿರೋದು, ಅದರಲ್ಲಿ ಹಿಂದುಗಡೆ ಬರೆಯುವುದು ಇದು ನಿಮ್ಮ ಪೌರತ್ವದ ಸಾಬೀತುಪಡಿಸಿದ ಕಾರ್ಡ್ ಅಲ್ಲ, ಇದು ನಿಮ್ಮದು ಗುರುತಿನ ಚೀಟಿ ಮಾತ್ರ. ಹೌದು, ಅದು ಆಗಲೇ ಇದು ಪೌರತ್ವ ಸಾಬೀತು ಕಾನೂನು ಅಂತ ಏಕೆ ಕೇಂದ್ರ ಸರ್ಕಾರ ತಂದಿಲ್ಲ? ನೋಡಿ, ಒಂದು ದೇಶದ ಪೌರತ್ವ ಏನಂತ ಹೇಳಿ ಒಂದು ಕಾನೂನು ಇದೆ. ಇವರೇ ಸಿಟಿಸನ್, ನಮ್ಮ ಈ ಒಂದು ಏನು ಆ್ಯಕ್ಟ್ ಇದೆಯಲ್ಲ, ಅಲ್ಲಿ ಆ್ಯಕ್ಟ್ ಇದೆ, ಸಿಟಿಸನ್ ಆ್ಯಕ್ಟ್. ಒಬ್ಬೊಂದು ದೇಶದ ಪೌರತ್ವ ಹೇಗೆ ಸಿಗ್ತದೆ? ನಾನಿಲ್ಲಿ ಹುಟ್ಟಿದಾಗ ನನಗೆ ಹುಟ್ಟಿನ ಮುಖಾಂತರ ಭಾರತ ದೇಶದ ಪೌರತ್ವ ಸಿಗ್ತದೆ. ನಾನಿಲ್ಲಿ ಬೇರೆ ಕಡೆ ಮದುವೆಗೆ ನಾನು ಇಲ್ಲಿ ಬಂದವರು ಸೆಟ್ಲ್ ಆದ ಇಷ್ಟು ವರ್ಷ, ನನ್ನ ಮನೆಯವರಿಗೆ ಈ ದೇಶದ ಪೌರ ಸಿಗ್ತದೆ. ಇನ್ನೊಬ್ಬ ಬೇರೆ ಕಡೆ ಬಂದು ಇಲ್ಲಿ ಕಲೀಲಿಕ್ಕೆ ಬರ್ತಾನೆ, ಇಲ್ಲೇ ಇದಾಗ್ತಾನೆ, ಇಷ್ಟು ವರ್ಷ ಆದ ನಂತರ ಅವನು ಅಪ್ಲಿಕೇಶನ್ ಕೊಟ್ಟು ಅದನ್ನು ಸ್ಕ್ರೂಟಿನಿ ಮಾಡಿ ದೇಶ ಅವನಿಗೆ ಪೌರತ್ವ ಕೊಡ್ತದೆ, ಅದು ಬೇಕಾದವರು ರಿಜೆಕ್ಟ್ ಮಾಡ್ತದೆ.
ಒಂದು ಪೌರತ್ವ ಒಂದು ಕಾನೂನಿದೆ, ಬರೀ ಆಧಾರ್ ಕಾರ್ಡ್ ಪೌರತ್ವ ಆಗಲಿಕ್ಕೆ ಆಗೋದಿಲ್ಲ. ಇವತ್ತು ವಿಚಾರಣೆ ನೀವೀಗ ನಾನೀಗ ಅಮೆರಿಕ ಹೋದ್ರೆ ನನಗೆ ನಾಳೆ ಅಮೆರಿಕದ ಪೌರತ್ವ ಕೂಡ ಕೊಡ್ತಾರೆ, ಮತ್ತು ಹೋಗೋದ ತಕ್ಷಣ ಕೊಡೋದಿಲ್ಲ. ನಾನು ಹೋಗಿ ಇಷ್ಟು ವರ್ಷ ನಿಲ್ಲಬೇಕು, ಇಷ್ಟು ಸರಿ ಆಗಬೇಕು, ಎನ್ಕ್ವೈರಿ ಆಗಬೇಕು, ಇದೆಲ್ಲ ಆದ ನಂತರ ನನಗೆ ಕೊಡುವಂಥದ್ದು. ಇಂಗ್ಲೆಂಡ್ ಪ್ರತಿಯೊಂದು ದೇಶದಲ್ಲಿ ಆ ದೇಶದ ಪೌರತ್ವ ಹೇಗಿದೆ ಬೇಕಾ ಪ್ರತಿಯೊಂದು ದೇಶದಲ್ಲಿ ಕೂಡ ಕಾನೂನಿದೆ. ಆ ಕಾನೂನೇ ಅದರ ಪ್ರಕಾರ ಪೌರತ್ವ ಸಿಗಬೇಕು ಹೊರತು ನಾನು ಎಲ್ಲಿಂದೆಲ್ಲ ಬಂದು ನಾನು ಅರ್ಜೆಂಟಿಗೆ ಆಧಾರ್ ಕಾರ್ಡ್ ಮಾಡಿ ನನಗೆ ಇಲ್ಲಿ ನಾನು ದೇಶ ಎಲ್ಲರೂ ಕೂಡ ಆಗ್ತದೆ. ಆಧಾರ್ ಕಾರ್ಡ್ ಏನು, ಒಬ್ಬ ಜನಸಾಮಾನ್ಯ ಈ ದೇಶದಲ್ಲಿ ಇದ್ದಾಗ ಈ ಸಮಾಧಾನ ಇದ್ದಾನಂತ ನಮಗೆ ಲೆಕ್ಕ ಸಿಕ್ಕಲಿಕ್ಕೆ ಮತ್ತು ಅವನಿಗೊಂದು ಆಧಾರವಾಗಿದ್ದುಕೊಳ್ಳುವಂಥ ಒಂದು ಪರಿಸ್ಥಿತಿ ಆಧಾರ ಅಂತೇಳಿ. ಇವತ್ತು ಅದೊಂದು ಅಲೆಮಾರಿಗಳಿಗೆ ಮುಂಚೆ ರೇಷನ್ ಕಾರ್ಡ್ ನೋಡಿ, ಈ ದೇಶದಲ್ಲಿ ಒಂದು ರೇಷನ್ ತೆಗೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ಮತ್ತು ಈ ಪೌರತ್ವ ತೆಗೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ಬೋದು. ಅಲೆಮಾರಿಗಳಿಗೆ ಮುಂಚೆ ರೇಷನ್ ಕಾರ್ಡ್ ಇರಲಿಲ್ಲ. ಯಾಕೆ? ಅವ್ರು ಡೋರ್ ನಂಬರ್ ಕೊಡಿ, ನಿಮ್ಮ ವೋಟರ್ ID ಕೊಡಿ, ಕರೆಂಟ್ ಬಿಲ್ ಕೊಡಿ, ಈ ರೀತಿ ಡಾಕ್ಯುಮೆಂಟ್ ಕೇಳ್ತಿದ್ದೆ. ಅವ್ರು ಎಲ್ಲಿಂದ ಕೊಡೋದು ಪಾಪ? ಅವ್ರು ರೇಷನ್ ಕಾರ್ಡ್ ಇಲ್ಲದೆ ಅಲೆಮಾರಿ ಮಾರ್ಗದ ಬದಿಯಲ್ಲಿದ್ದರು. ಅವ್ರಿಗೆ ಕೊಡಬೇಕು ನಿಜವಾಗಿ. ಆಧಾರ್ ಅವ್ರಿಗೆ ಕೊಟ್ಟಾಗ ಅವ್ರು ಈ ಜಾಗದಲ್ಲಿ ಇದ್ದಾರೆ, ಇಂಥ ಹೆಸರು ದೇಶ ಇದ್ದಂಥ ಆಧಾರ್ ಕಾರ್ಡ್ ಸಿಗ್ತದೆ. ಅದಕ್ಕಾಗಿ ನಾನು ಸಚಿವಾದ ನಂತರ ಆಧಾರ್ ಕಾರ್ಡ್ ಯಾರಿಗಿದೆ ಅವರಿಗೆ ರೇಷನ್ ಕಾರ್ಡ್ ಕೊಡಿ ಅಂತ ಕಾನೂನು ಮಾಡಿದ್ದೆ. ಅದಕ್ಕಾಗಿ ಇವತ್ತು ಅಲೆಮಾರಿಗಳಿಗೆ, ಕಸ ಎಕ್ಕುವವರಿಗೆ, ಸ್ಕ್ಯಾವೆಂಜರ್ಗಳಿಗೆ, ಬೀದಿಯಲ್ಲಿ ನೆಲೆಸುವವರಿಗೆ ಎಲ್ಲರಿಗೂ ಕೂಡ ಇವತ್ತು ರೇಷನ್ ಕಾರ್ಡ್ ಇದೆ. ಅದನ್ನು ತಂದು ಆಧಾರ್ ಕಾರ್ಡ್ ಆಧಾರ್ ಓನ್ಲಿ, ಅದನ್ನು ಪೌರತ್ವ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ಆರೋಪಿಸುವಂಥದ್ದು ಅಲ್ಲೇ, ಏಕೆಂದರೆ ಕಾಂಗ್ರೆಸ್ನವರಿಗೆ ಸಹ ಕೇಂದ್ರ ಸರ್ಕಾರದಲ್ಲಿರುವ ಸೆಂಟ್ರಲ್ನಲ್ಲಿರುವ ಕಾಂಗ್ರೆಸ್ನವರು ತರಲಿಕ್ಕೆ ಬಯಸಿದ್ದರು, ಆದರೆ ತರಲಿಲ್ಲ. ಆದರೆ ಏಕೆ ತಂದಿಲ್ಲ ಅನ್ನೋದನ್ನು ಏನು ತಂದಿದ್ರು? ಪೌರತ್ವದ ಕಾಯ್ದೆಯನ್ನು ಮಸೂದೆ ಆಗಲೇ ತಯಾರಾಗಿತ್ತು, ಅವರು ಅದನ್ನು ಜಾರಿ ಮಾಡಿ ನೋಡಿ. ಇಲ್ಲಿ ಪೌರತ್ವ ಮಸೂದೆ ಈಗಲ್ಲೇ ಅವರೇ 1947-48 ಅಲ್ಲೇ ಪೌರತ್ವ ಕಾನೂನು ಇದೆ. ಈಗ ಹೊಸತೇನು ಇದು? ಭಾರತ ದೇಶ ಈಗ ಯಾಕೆ ಇದು ತಿದ್ದುಪಡಿ ಬಂತಂತ ಹೇಳಿದರೆ ನೋಡಿ, ನಾವೆಲ್ಲ ಸಣ್ಣದಿರುವಾಗ ಆಸಾಂನಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗ್ತಿತ್ತು. ಉಲ್ಫಾ ಗಿಲ್ಫಾ ಅಂತ ಆ ಕಡೆ ಈ ಕಡೆ ಕೊಳ್ಳುವುದು ಹೊಡೆಯುವುದೆಲ್ಲ ಇತ್ತು. ಆವಾಗ ಅಲ್ಲಿಂದ ಅಕಾರ್ಡ್ ಆಗ್ತದೆ, ರಾಜೀವ್ ಗಾಂಧಿ ಹೋಗಿಂದ ಒಪ್ಪಂದ ಆಗ್ತದೆ. ಆವಾಗ ಈ ರೀತಿ ಅಲ್ಲಿಂದ ತುಂಬ ಲಕ್ಷಾಂತರ ಕೋಟ್ಯಾಂತರ ಜನ ಬಂದಿದ್ದಾರೆ ಅಂತ ಹೇಳಿಕೊಂಡಾಗ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ NRC ಮಾಡುವಂಥ ತೀರ್ಮಾನ ಆಯಿತು. ಅದರ ನಂತರ ಸುಪ್ರೀಂ 20 ವರ್ಷ ಆಯಿತು, ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ NRC ಆಯಿತು. ಈ NRCಯಲ್ಲಿ 1 ಕೋಟಿ ಜನ ಬಂದಿದ್ದಾರೆ, ಪಾಕಿಸ್ತಾನ ಇಲ್ಲ ಇದೆಲ್ಲ ಸುಳ್ಳು ಅಂತ ಆಯಿತು. ಇಲ್ಲಿದ್ದದ್ದು 19 ಲಕ್ಷ ಮಾತ್ರ. ಆ 19 ಲಕ್ಷದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, BJP ಲೀಡರ್ಗಳಿದ್ದಾರೆ, ಎಲ್ಲ ಪಕ್ಷದ ಲೀಡರ್ಗಳು ಇವತ್ತು ಡಾಕ್ಯುಮೆಂಟ್ ಇಲ್ಲದಿದ್ದಾರೆ. ಶ್ರೀಮಂತರು ಇದ್ದಾರೆ, ಬಡವರು ಕೂಡ ಡಾಕ್ಯುಮೆಂಟ್ ಇಲ್ಲದವರು ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ಇವತ್ತು ಆ ಒಂದು NRCಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿ ಇದಕ್ಕೊಂದು ತಿದ್ದುಪಡಿ ತಂದು ಪೌರತ್ವ ಕಾನೂನಿಗೊಂದು ಪೌರತ್ವ ನೋಡಿ. BJಪಿಗೆ ಏನಾದರೂ ವಿಚಾರ ಗೊತ್ತಿಲ್ಲ, ಪೌರತ್ವ ಕಾನೂನು ತರಲಿಲ್ಲ. ಸಂವಿಧಾನಬದ್ಧವಾಗಿ ಪೌರತ್ವ ಕಾನೂನು ಯಾವುದಿದೆಯಾ ಅದನ್ನು ತಿದ್ದುಪಡಿ ಮಾಡಿದರು. ತಿದ್ದುಪಡಿ ಮಾಡುವಾಗ ಏನಾಯ್ತು ಅಂತ ಹೇಳಿದರೆ ಜಾತಿ ಆಧಾರದಲ್ಲಿ ತಿದ್ದುಪಡಿ ಮಾಡಿ, ಅದು ಎಲ್ಲಿಯೂ ಕೂಡ ಅವಕಾಶ ಇಲ್ಲ. ಜಾತಿ ಆಧಾರದಲ್ಲಿ ತಿದ್ದುಪಡಿ ಮಾಡಿ ಏನು ಮುಸ್ಲಿಂ ಮಾತ್ರ ಬಿಟ್ಟಿದ್ದೇವೆ ಅಂತೇಳಿ ತಂದರು. ಸಂವಿಧಾನ ಅಂತ ಬರಲಿಕ್ಕೆ ಎಲ್ಲಿ ಕೂಡ ಜಾತಿ ಆಧಾರದಲ್ಲಿ ಒಂದು ಕಾನೂನು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗೊಂದಲ ಆಗುವಂಥ ವಿಚಾರ. ಕೇಂದ್ರ ಸರ್ಕಾರ ಇಷ್ಟು ಆಡಳಿತ ಇರುವಾಗ ಇಲ್ಲಿ ಹುಟ್ಟಿದ ಕೂಡಲೇ ಅವರಿಗೆ ಹೇಗೆ ಬರ್ತ್ ಸರ್ಟಿಫಿಕೇಟ್ ಈಗ ಕಂಪಲ್ಸರಿ ಆಗಲಿ, ಒಂದು ಪೌರತ್ವ ಕಾರ್ಡ್ ಕೂಡ ಹುಟ್ಟಿದ ಕೂಡಲೇ ಕೊಡಲಿಕ್ಕೆ ಯಾಕೆ ವ್ಯವಸ್ಥೆ ಆಗಲಿಲ್ಲ ಇಷ್ಟು ವರ್ಷ? ಈಗ ಇದೆ ಅಲ್ಲ, ಬರ್ತ್ ಸರ್ಟಿಫಿಕೇಟ್ ಎಲ್ಲರಿಗೂ ಕೂಡ ಇದೆ ಅಲ್ವಾ? ನಾನೀಗ ನೋಡಿ, ನಾನು ಇಲ್ಲಿ ಅದು ಪೌರತ್ವಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಯಾರು ಆಗುದಿಲ್ಲ ಹೇಳ್ತಾರೆ? ನಾವು ನೀವೀಗ ಹುಟ್ಟಿದ್ದೇವಲ್ಲ, ಅದೇ ಅಲ್ಲ ನಾವಿಲ್ಲಿ ಹುಟ್ಟಿದ್ದೇವೆ ಅಂತ ಅರ್ಥ. ಇದು ನಿಮ್ಮ ತಂದೆ ತನ್ನಿ, ಇದು ಇವರು ತರುವಂಥ ಎಲ್ಲಿಗೆ NRC ಮಾಡುವಾಗ ಅಲ್ಲಿ ತನಕ ಯಾವುದು ಕೂಡ ಇಲ್ಲ. ಅಲ್ಲಿ ಮಾಡುವ ಇವತ್ತು ಏನಾಗಿ ನೋಡಿ, ಇವತ್ತು ಬಾಂಗ್ಲಾದೇಶರಿಗೆ, ಪಾಕಿಸ್ತಾನಕ್ಕೆ, ಅಫ್ಘಾನಿಸ್ತಾನ ಅಂಥವ್ರು ಯಾರಿದ್ದರೆ ಅವರು ಹುಡುಕಿ ತಗೊಂಡೋಗಿ ಬ್ರಿಟನ್ ಬಿಡಲಿ. ನಮ್ಗೆ ಏನಾಗಿ ನಮ್ಮ ದೇಶ ಮುಖ್ಯ ಎಲ್ಲದಕ್ಕಿಂತಲೂ, ಯಾರದಕ್ಕೆ ಅಭ್ಯಂತರ ಇಲ್ಲ. ಅದನ್ನು ಹೋಲ್ಸೇಲ್ ಆಗಿ ಇವ್ನು ಎಲ್ಲರನ್ನು ಸೇರಿಸ್ಕೊಳ್ಳೋ ಅಗತ್ಯ ಬೇಡ. ಈಗ ನನ್ನ ಮನೆಗೆ ಒಬ್ಬ ಕಳ್ಳ ಬಂದರೆ ನಾನು ಪೊಲೀಸ್ ಹತ್ರ ಹೇಳಿದಾಗ ಆ ಪೊಲೀಸ್ ಬಂದ ಕಲ್ಲನ್ನು ನೀಡಬೇಕು ಹೊರತು ನಿನ್ನ RTC ತೋರಿಸು, ನಿನ್ನ ಆಧಾರದ ನನಗೆ ಹೇಳಿದ ಪರಿಸ್ಥಿತಿ ಅಂತ ಈ ವಿಚಾರ ಇವತ್ತು ಆಗಬಾರ್ದು. ಇವತ್ತು ನೋಡಿ, ಪಾಕಿಸ್ತಾನದಲ್ಲಿ ಒಬ್ಬ ಇದ್ದಾನೆ, ಅವನಿಗೆ ಅಲ್ಲಿ ಅಧಿಕಾರ ಇಷ್ಟ ಆಗೋದಿಲ್ಲ, ಅಲ್ಲಿ ಇಮ್ರಾನ್ ಖಾನ್ ಆಡಳಿತ ಇಷ್ಟ ಆಗೋದಿಲ್ಲ, ಅವರ ಒಂದು ಕೋಮುವಾದಿ ಭಾವನೆಗಳಿಗೆ ಇಷ್ಟ ಆಗೋದಿಲ್ಲ, ಮೈನಾರಿಟಿ ಮುಸ್ಲಿಮ್ ಆಗಿದ್ದು. ಅವನು ಹೇಳ್ತಾನೆ ನನಗೆ ಭಾರತ ಸುಂದರ ದೇಶ, ನಾನು ಒಂದು ಭಾರತದಲ್ಲಿ ನೆಲೆಸ್ತೇನೆ ಅಂತೇಳಿ. ಆವಾಗ ಅವನಿಗೆ ಜಾತಿ ಆಧಾರದಲ್ಲಿ ನಿರಾಕರಿಸಲಿಕ್ಕೆ ಆಗ್ತದಾ? ಬರೀ ಒಂದು ಜಾತಿ ಅಂತೆಲ್ಲ ಮನುಷ್ಯತ್ವದಲ್ಲಿ ಇಲ್ವಾ? ಅವನು ಒಳ್ಳೆಯವನು, ಅವನಿಗೆ ಅಲ್ಲಿ ಅಧಿಕಾರ ನಡೆಸಿಲ್ಲ, ಅವನಿಗೆ ಭಾರತದ ಜಾತ್ಯತೀತ ತತ್ವದ ಅವನು ನನಗೆ ಅಲ್ಲಿ ಇಷ್ಟ ಇಲ್ಲ, ಅವರ ಕೋಮುವಾದಿ ಇಷ್ಟ ಇಲ್ಲ, ಅವರ ಆಡಳಿತ ಇಷ್ಟ ಇಲ್ಲ, ನನಗೆ ಪಾಕಿಸ್ತಾನ ಬೇಡ,
ನಾನು ಇಲ್ಲಿ ಬಂದು ಭವ್ಯ ಭಾರತದಲ್ಲಿ ನೆಲೆಸ್ತೇನೆ ಬಂದಾಗ ಅವನಿಗೆ ಕೊಡಬೇಕಾ ಕೊಡಬಾರ್ದು ಮತ್ತೆ ತೀರ್ಮಾನ ಮಾಡಲಿ. ಅರ್ಜಿ ಹಾಕಿದ ತಕ್ಷಣ ಯಾರಿಗೂ ಕೂಡ ಕೊಡೋದಿಲ್ಲ. ಕಳೆದ 6 ವರ್ಷದಲ್ಲಿ ಕೊಟ್ಟದ್ದು 500 ಜನರಿಗೆ ಮಾತ್ರ ಅರ್ಜಿ ಹಾಕಿದವರಿಗೆ. ಹಾಕಲಿಕ್ಕೆ ಲಕ್ಷಾಂತರ ಜನ ಹಾಕ್ತಾರೆ. ಅದನ್ನು ವೆರಿಫೈ ಮಾಡಿ ಅದು ಮತ್ತೆ ರಿಜೆಕ್ಟ್ ಮಾಡಲಿ ಬೇಕಾದರೂ. ಹಾಕೋ ಮುಂಚೆ ನೀನು ಈ ಜಾತಿಗೆ ಸೇರಿದವನಿಗೆ ಹಾಕ್ಲಿಕ್ಕಿಲ್ಲ ಅಂತ ಹೇಳಿದರೆ ಅದು ಸಂವಿಧಾನಬದ್ಧವಾಗಿ ಹೇಳುವಂಥ ವಿಚಾರ ಇವತ್ತು ಆಗ್ತದಾ? ನಾಳೆ ಇನ್ನೊಂದು ದೇಶ ಇನ್ನೊಂದು ಸ್ಟಾರ್ಟ್ ಮಾಡ್ತಾರೆ, ನಾಳೆ ಸೌದಿ ಇನ್ನೊಂದು ಸ್ಟಾರ್ಟ್ ಮಾಡ್ತಾರೆ, ದುಬೈ ಇನ್ನೊಂದು ಸ್ಟಾರ್ಟ್ ಮಾಡ್ತಾರೆ, ಅಮೇರಿಕದ ಇನ್ನೊಂದು. ಅದೇ ಪರಿಸ್ಥಿತಿ ಏನು? ಈ ರೀತಿ ಆಗಬಾರ್ದು ಅಂತ ಹೇಳುವಂಥ ವಿಚಾರ ಇದು ಕಾಂಗ್ರೆಸ್ ಇವತ್ತು ಹೋರಾಟ ಇವತ್ತು ಮಾಡುವಂಥದ್ದು. ಆದ ಕಾರಣ ಇದು NRC ಎಲ್ಲಿಯೂ ಕೂಡ ಚರ್ಚೆಗೆ ಬರಲಿಲ್ಲ ಪಾರ್ಲಿಮೆಂಟಲ್ಲಿ. ಅದರ ಬಗ್ಗೆ ಚರ್ಚೆ ಕೂಡ ಆಗಲಿಲ್ಲ. ಈಗ ವಿಚಾರ ಇಲ್ಲ. BJP ಸುಮ್ಮನೆ ಗೊಂದಲ ಸೃಷ್ಟಿಸ್ತಾರೆ. ಜನಸಾಮಾನ್ಯರು ಗೊಂದಲಕ್ಕೊಳಪಡೋದು ಬೇಡ.